ಕೆಮಿಕಲ್ ಮುಕ್ತ ಪದಾರ್ಥಗಳು ಆರೋಗ್ಯಕ್ಕೆ ಪೂರಕ. ಶಾಸಕ ವೇದವ್ಯಾಸ್ ಕಾಮತ್ ಅಭಿಪ್ರಾಯ. ಪ್ರಸ್ತುತ ಕಾಲಘಟ್ಟದಲ್ಲಿ ಆರೋಗ್ಯಕರ ಜೀವನಕ್ಕೆ ಕೆಮಿಕಲ್ ಮುಕ್ತ ಪದಾರ್ಥಗಳು ಅವಶ್ಯಕವಾಗಿದ್ದು, ಜನತೆ ಇದನ್ನೇ ಆಶ್ರಯಿಸಬೇಕೆಂದು ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ. ಫ್ರೂಟ್ ಪೋಪ್ಚ್ ನ್ಯಾಚುರಲ್ ಐಸ್ ಕ್ರೀಂ ಪಾರ್ಲರ್ನ ನೂತನ ಶಾಖೆಯನ್ನು ಮಂಗಳೂರಿನ ಕೇಂದ್ರ ಭಾಗದಲ್ಲಿರುವ ಸಿಟಿ ಸೆಂಟರ್ನಲ್ಲಿ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಮುಖ್ಯ ಅತಿಥಿಗಳಾಗಿ ಮಂಜೇಶ್ವರ ಕನಿಲ ಶ್ರೀ ಭಗವತಿ ಕ್ಷೇತ್ರದ ಮಂಜಪ್ಪ ಕಾರ್ನವರ್, ಎಳೆಯ ಕಾರ್ನವರ್, ಚಂದ್ರಗುರಿಕಾರ, ಆನಂದ ಗುರಿಕಾರ ಮುಂತಾದವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದರು. ಮಂಗಳೂರು ಅದಕ್ಕೆ ದೊಡ್ಡದಾದಂತಹ ಕೊಡುಗೆಯನ್ನ ಫ್ರೂಟ್ ಪಾಪ್ ಮುಖಾಂತರ ಇವತ್ತು ಉದ್ಘಾಟನೆಗೊಂಡು ಲೋಕಾರ್ಪಣೆಗೊಳ್ತಾ ಇದೆ. ಇವರು ಬಹಳ ವಿಶೇಷವಾಗಿ ಫಲೂದಾ, ಬಾಬಾ ಐಸ್ ಕ್ರೀಮ್, ಪಾಪಿಂಗ್ ಐಸ್ ಕ್ರೀಮ್, ಸಿಗ್ನೇಚರ್ ಸಂಡೇ, ಕ್ರೀಮ್ ಶೇಕ್, ಪಾಪ್ ಸ್ಪೆಷಲ್, ಅದೇ ರೀತಿ ಮಕ್ಕಳಿಗೆ ಬೇಕಾದಂಥ ಕಿಡ್ಸ್ ಚೋಕೋ ಮತ್ತು ಫ್ರೂಟ್ ಪಾಪ್ ಸ್ಪೆಷಲ್ ಐಸ್ ಕ್ರೀಮ್, ಈ ರೀತಿಯಲ್ಲಿ ಫ್ಯಾಮಿಲಿ ಪ್ಯಾಕ್ನಿಂದ ಹಿಡಿದು ಇಂಡಿವಿಜುವಲ್ ವ್ಯಕ್ತಿಗಳು ತಿನ್ನುವಂಥ ರೀತಿಯ ಕೊಡುಗೆಗಳು ಇವರು ಮಾಡ್ತಾ ಇದ್ದಾರೆ. ನಾನು 100ಕ್ಕೆ 100 ಈಗಾಗಲೇ ಉದ್ಘಾಟನೆಗೊಳ್ಳುವಂಥ ಸಂದರ್ಭದಲ್ಲಿ ಇವರ ಐಸ್ ಕ್ರೀಮನ್ನು ಸ್ವೀಕಾರ ಮಾಡಿ ತದನಂತರ ಮಂಗಳೂರಿನ ಜನತೆಗೆ ಒಂದು ಶಾಸಕನಾಗಿ ವಿಶ್ವಾಸದಲ್ಲಿ ಹೇಳ್ತೇನೆ, ಬನ್ನಿ ಈ ಐಸ್ ಕ್ರೀಮನ್ನು ಟೇಸ್ಟ್ ಮಾಡಿ ಅದರ ನಂತರ ತೃಪ್ತಿಗೊಳ್ಳಿ. ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಇವರ ರೇಟ್ ಲಿಸ್ಟ್ ಕೂಡ ಇದೆ. ಹಾಗಾಗಿ ಕಡಿಮೆ ವೆಚ್ಚದಲ್ಲಿ ಅತ್ಯುತ್ತಮವಾದಂಥ ಬಹಳ ಉತ್ತಮ ಟೇಸ್ಟ್ ಹೊಂದಿದಂಥ ಐಸ್ ಕ್ರೀಮನ್ನು ನೀವು ಪಡ್ಕೊಳ್ಳಿ. ಅದು ಕೂಡ ಫ್ರೂಟ್ ಪಾಪ್, KS ರಾವ್ ರೋಡ್, ಸಿಟಿ ಸೆಂಟರ್, ಗ್ರೌಂಡ್ ಫ್ಲೋರ್.